ಉಡುಪಿಯ ಯುವ ಕಲಾವಿದ ವಿಘ್ನೇಶ್ ಆರ್ಜಿ ಸದ್ದಿಲ್ಲದೆ ಸಾಧನೆಯೊಂದನ್ನು ಮಾಡಿದ್ದಾರೆ. ಚಿತ್ರಕಲೆಯಲ್ಲಿ ಎಲೆಮರೆಯ ಕಾಯಂತಿದ್ದವರು 2022ರಲ್ಲಿ ನಡೆದ ಇಂಟರ್ನ್ಯಾಷನಲ್ ಆರ್ಟ್ ಐಕಾನ್ ಸ್ಪರ್ಧೆಯ ಟಾಪ್ 100ರ ವಿಜೇತ ಸ್ಪರ್ಧಿಗಳಲ್ಲಿ ಆಯ್ಕೆಯಾಗಿದ್ದಾರೆ. ಉಡುಪಿಗೆ ಕೀರ್ತಿಯನ್ನ ಈ ಮೂಲಕ ತಂದಿದ್ದಾರೆ. ಉಡುಪಿಯ ಲಕ್ಷ್ಮೀನಗರದ ಪೂರ್ಣಿಮಾ ಮತ್ತು ರಾಘವೇಂದ್ರ ದಂಪತಿಗಳ ಪುತ್ರರಾಗಿರುವ ವಿಘ್ನೇಶ್ ಆರ್ಜಿ ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡುತ್ತಿದ್ದಾರೆ. ಬಾಲ್ಯದಲ್ಲಿ ಕಲೆಯ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡ ಇವರು ಗುರುವಿಲ್ಲದ ಕಲಾವಿದ ಹೌದು. ವಿಘ್ನೇಶ್ ಕೇವಲ 1 ವರ್ಷ ಚಿತ್ರಕಲೆ ತರಬೇತಿ ಪಡೆದದ್ದು ಬಿಟ್ಟರೆ ಸ್ವತಃ ಯೂಟ್ಯೂಬ್ ನೋಡಿ ಕಲಿತವರು. ಆಕ್ಲಿಕ್, ವಾಟರ್ ಕಲರ್, ಚಾರ್ಕೋಲ್, ಗ್ರಾಫೈಟ್ ಮತ್ತು ಆಬೆ ಮಣ್ಣಿನ ಮಾಧ್ಯಮಗಳಲ್ಲಿ ಹಲವು ಚಿತ್ರಗಳನ್ನು ರಚಿಸಿದ್ದಾರೆ. ರೇಯಾನ್ ರಾಹುಲ್ ಆರ್ಟ್ ಯೂನಿವರ್ಸಿಟಿ ಇತ್ತೀಚೆಗೆ ಆನ್ಲೈನ್ ಮೂಲಕ ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸಿತ್ತು. ಈ ಸ್ಪರ್ಧೆಯಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು. ಈ ಪೈಕಿ ವಿಘ್ನೇಶ್ ಟಾಪ್ 100 ಕಲಾವಿದರ ಪೈಕಿ ಒಬ್ಬರಾಗಿ ಹೊರಹೊಮ್ಮಿದ್ದಾರೆ. ಇಂಟರ್ನ್ಯಾಷನಲ್ ಆರ್ಟ್ ಐಕಾನ್ ಸ್ಪರ್ಧೆಯ ಟಾಪ್ 100ರಲ್ಲಿ ಸ್ಥಾನ ಪಡೆದಿದ್ದಾರೆ. ಹೆತ್ತವರಾದ ಪೂರ್ಣಿಮಾ ಮತ್ತು ರಾಘವೇಂದ್ರ ಅವರ ಪ್ರೋತ್ಸಾಹವು ಈ ಸಾಧನೆಗೆ ಕಾರಣ. ಆರ್ಟ್ ಯೂನಿವರ್ಸಿಟಿ ಅಂತ ಒಬ್ಬರು ಯೂಟ್ಯೂಬರ್ ಅವನದೇ ಒಂದು ಆರ್ಟ್ ಯೂನಿವರ್ಸಿಟಿ ಮಾಡಿದ್ದ. ಅದರಲ್ಲಿ ಕಾಂಪಿಟೇಷನ್, ಇಂಡಿಯಾಸ್ ಬಿಗ್ಗೆಸ್ಟ್ ಆರ್ಟ್ ಕಾಂಪಿಟೇಷನ್ ಅಂತ ಅವನು ಆರ್ಗನೈಸ್ ಮಾಡಿದ್ದ. ಅದರಲ್ಲಿ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲೇ ಮಾಡುವಂತ ಅವನು ಡಿಸೈಡ್ ಮಾಡಿ ಅದರಲ್ಲಿ ಮೋರ್ ದೆನ್ 2000 ಪಾರ್ಟಿಸಿಪೆಂಟ್ಸ್ ಇತ್ತು. ಅದು ಆನ್ಲೈನಲ್ಲೇ ಎಲ್ಲ ವರ್ಲ್ಡ್ ವೈಡ್ ಸೇರಿ. ಅದರಲ್ಲಿ ಫಸ್ಟ್ ರೌಂಡ್ ಮತ್ತೆ 2 ರೌಂಡ್ ಮಾಡಿದ್ರು. ಫಸ್ಟ್ ರೌಂಡ್ ಮತ್ತೊಂದು ಸೆಕೆಂಡ್ ರೌಂಡ್. ಫಸ್ಟ್ ರೌಂಡಲ್ಲಿ ಯಾವ ಆರ್ಟ್ ವರ್ಕ್ಸ್ ಸಬ್ಮಿಟ್ ಮಾಡುವಂತ ಹೇಳಿ